ಸರ್ಕಾರಿ ಶಾಲೆಗಳು ಉತ್ತಮ ರೀತಿಯಲ್ಲಿ ಬೆಳವಣಿಗೆಗೊಂಡು ಅಂತ ಅಂದರೆ ಹಳೆ ವಿದ್ಯಾರ್ಥಿಗಳ ಸಹಕಾರದಿಂದ ಅಥವಾ ದಾನಿಗಳ ಸಹಕಾರದಿಂದ ಅಭಿವೃದ್ಧಿಪಡಿಸಿ ಹಲವು ಸರ್ಕಾರಿ ಶಾಲೆಗಳನ್ನು ಒಂದೊಂದು ಖಾಸಗಿ ಶಾಲೆಗಳಿಂದ ಉತ್ತಮ ರೀತಿಯಲ್ಲಿ ನಡೆಸ್ತಿರುವ ಹಲವು ವರದಿಗಳನ್ನು ಕೊಟ್ಟಿದ್ದೇವೆ. ಸೊ ಇಂಥದ್ದೇ ಮತ್ತೊಂದು ವರದಿ ನಮಗೆ ಶಾಲೆಗೆ ಸಂಬಂಧಪಟ್ಟಂಥ ಒಂದು ವರದಿ ಇವತ್ತು ಕೂಡ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಅಂದರೆ ಒಂದು ಶಾಲೆಗೆ ಹಲವು ಬಹುಮಾನಗಳು ಪ್ರಶಸ್ತಿಗಳು ಬಂದಿದೆ, ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬರ್ತಾ ಇದ್ದಾವೆ. ಆ ಶಾಲೆ ಯಾವುದು ಏನು ಹೇಗೆ ನೋಡೋಣ ಬನ್ನಿ. ನಾವೀಗ ಹೇಳ್ತಾ ಇರೋದು ವಿದ್ಯಾ ದೇಗುಲದ ಬಗ್ಗೆ. ಈ ದೇಗುಲ ಇರುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಾವಳಮುಡೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಕೆದ್ದಳಿಕೆಯಲ್ಲೇ. ಹೇಳಿ ಕೇಳಿ ಇದು ಸರ್ಕಾರಿ ಶಾಲೆ, ಆದ್ರೆ ಯಾರೂ ಕೂಡ ತಾಸ್ತಾರ ಮಾಡುವ ಹಾಗೆ ಇಲ್ಲ. ಯಾಕೆಂದ್ರೆ ಈ ಶಾಲೆಗೆ ತಾಲೂಕು ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದಲ್ಲೂ ಹಲವಾರು ಪ್ರಶಸ್ತಿಗಳು ದೊರೆತಿವೆ. ಇತ್ತೀಚಿನ ದಿನಗಳಲ್ಲಿ ಇಂಗ್ಲಿಷ್ ವ್ಯಾಮೋಹದಿಂದ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳುಹಿಸದೆ ಆಂಗ್ಲ ಮಾಧ್ಯಮ ಶಾಲೆಗೆ ಕಳುಹಿಸುವ ಪೋಷಕರನ್ನ ನಾವು ಹೆಚ್ಚಾಗಿ ಕಾಣುತ್ತಿದ್ದೇವೆ. ಆದರೆ ಇಲ್ಲಿ ಪ್ರತಿಯೊಂದು ಮನೆಯ ಮಕ್ಕಳು ಈ ಸರ್ಕಾರಿ ಶಾಲೆಗೆ ಹೋಗುತ್ತಿರುವುದು ಇಲ್ಲಿನ ವಿಶೇಷ. ಕೆಲವೊಂದು ಸರ್ಕಾರಿ ಶಾಲೆಯನ್ನ ನಾವು ನೋಡುತ್ತಿದ್ದೇವೆ. ಮೂಲಭೂತ ಸೌಕರ್ಯ ವಂಚಿತ, ಶಿಕ್ಷಕರ ಕೊರತೆ, ಮಕ್ಕಳ ಕೊರತೆ, ಹೀಗೆ ಹಲವಾರು ಸಮಸ್ಯೆಗಳಿರ್ತವೆ. ಆದರೆ ಇಲ್ಲಿ ಅಂತಹ ಯಾವುದೇ ಸಮಸ್ಯೆಗಳಿಲ್ಲ. ಮಕ್ಕಳಂತೂ ದಿನಾಲೂ ನಗುಮುಖದಿಂದಲೇ ಶಾಲೆಗೆ ಬರುತ್ತಿರುವುದು ಇಲ್ಲಿನ ಮತ್ತೊಂದು ವಿಶೇಷ. ಇಲ್ಲಿಯ ಪರಿಸರ ನನಗೆ ನೋಡ್ಲಿಕ್ಕೆ ತುಂಬಾ ಇಷ್ಟ ಆಗ್ತದೆ. ಈ ಶಾಲೆಯ ಶಿಕ್ಷಕರು ಸಹ ನಮಗೆ ಬಹಳ ಚಂದವಾಗಿ ಹೇಳಿಕೊಡ್ತಾರೆ. ವಿವರಗಳ ಮೂಲಕವೂ ಸಹ ಚಿತ್ರಪಟಗಳು, ವಿಡಿಯೋ ಕ್ಲಿಪ್ಗಳೆಲ್ಲ ತೋರಿಸ್ತಿರ್ತಾರೆ. ಹಾಗೂ ಶನಿವಾರಗಳ ಒಂದು ದಿನದಲ್ಲಿ ವಿಶೇಷವಾಗಿ ಶಿಕ್ಷಣವನ್ನು ನೀಡಲಾಗುತ್ತದೆ. ಹಾಗೂ ಶಿಕ್ಷಣದ ಪ್ರಶಸ್ತಿ, ನಾನು ತರಗತಿಯಲ್ಲಿ ಓದುವುದರಲ್ಲಿ ಮುಂದಿದ್ದೇನೆ, ಅದಕ್ಕಾಗಿ ನಮ್ಮ ಶಾಲೆಯವರು ಎಲ್ಲ ತರಗತಿಗಳಿಗೂ ಪ್ರಶಸ್ತಿಯನ್ನು ನೀಡಲಿದ್ದಾರೆ. ಕಾವಳಮುಡೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೆದ್ದಳಿಕೆ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದೆ. ಮೂಲಭೂತ ಸೌಕರ್ಯಗಳುಳ್ಳ ಸುಸಜ್ಜಿತವಾದ ಸುಂದರ ಕಟ್ಟಡ, ಶಾಲಾಂಗಣದಲ್ಲಿ ಆಕರ್ಷಣೀಯ ಹೂತೋಟ, ತರಕಾರಿ ತೋಟ, ಹಣ್ಣುಗಳ ತೋಟ, ಅಲ್ಲಲ್ಲಿ ತೆಂಗಿನ ಗಿಡಗಳು, ನೋಡುಗರ ಮನ ಸೆಳೆಯುವ ಗೋಡೆ ಬರಹ, ವೈವಿಧ್ಯಮಯ ಚಿತ್ತಾರಗಳು ಈ ಶಾಲೆಯ ಮುಖ್ಯ ಆಕರ್ಷಣೆ. ಇನ್ನು ಹಣ್ಣಿನ ತೋಟವನ್ನ ನೋಡಿದ್ರಿ ಅಂತೂ ನಿಮಗೆ ಆಶ್ಚರ್ಯವೆನಿಸಬಹುದು. ಎಲ್ಲಾ ಹಣ್ಣುಗಳು ಈ ತೋಟದಲ್ಲಿದೆ. ಚಿಕ್ಕು, ಸೀತಾಫಲ, ದಾಳಿಂಬೆ, ಆಪಲ್, ಹಲಸು, ಮಾವು, ಪ್ರತಿಯೊಂದು ಹಣ್ಣುಗಳನ್ನ ನಾವು ನೋಡಬಹುದು. ಅಂತೆಯೇ ವಿವಿಧ ತರಕಾರಿಗಳನ್ನ ನಾವು ಈ ಶಾಲೆಯಲ್ಲಿ ಕಾಣಬಹುದು. ಬಸಳೆ, ತೊಂಡೆಕಾಯಿ, ಅಲಸಂಡೆ, ಹೀಗೆ ಹಲವಾರು ಬಗೆಯ ತರಕಾರಿಗಳು ಇಲ್ಲಿವೆ. ಈ ಶಾಲೆಯಲ್ಲಿ ಹಲವಾರು ವಿನೂತನ ಯೋಜನೆಗಳೊಂದಿಗೆ ಶಾಲೆಯು ರಾಜ್ಯಕ್ಕೆ ಮಾದರಿಯಾಗಿ ರೂಪುಗೊಳ್ಳುವಲ್ಲಿ ಶಿಕ್ಷಕ ವೃಂದ, ವಿದ್ಯಾರ್ಥಿ ವೃಂದ, ಪೋಷಕ ವೃಂದ, ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿ, ಸ್ಥಳೀಯಾಡಳಿತ ಜನಪ್ರತಿನಿಧಿಗಳು, ಶಿಕ್ಷಣ ಇಲಾಖೆ, ದಾನಿಗಳು ಹಾಗೂ ಸ್ಥಳೀಯ ಸಂಘಟನೆಯ ಸಹಭಾಗಿತ್ವದಿಂದ ಶಾಲೆ ಸಂಪೂರ್ಣ ಅಭಿವೃದ್ಧಿಯನ್ನ ಕಂಡಿದೆ. ಬಹಳ ಕಷ್ಟದಲ್ಲಿ ಬೆಳೆಸಿದಂತ ಶಾಲೆ ಇವತ್ತು
ಜಿಲ್ಲೆಗೆ ಮಾತ್ರ ಅಲ್ಲ ರಾಜ್ಯಕ್ಕೆ ಮಾದರಿ ಶಾಲೆಯಾಗಿ ರೂಪುಗೊಳ್ತಾ ಇದೆ. ಇದಕ್ಕೆ ಕಾರಣ ಇಲ್ಲಿರುವಂತಹ ಶಿಕ್ಷಕರ, STMC ಅವರ, ಪೋಷಕರ ಶ್ರಮವೇ ಮುಖ್ಯ ಕಾರಣ ಆಗಿದೆ. ಜೊತೆಗೆ ಬಹಳಷ್ಟು ವಿದ್ಯಾಭಿಮಾನಿಗಳು, ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರುವಂಥ ಅಧಿಕಾರಿಗಳು, ಬೇರೆ ಬೇರೆ ರಾಜ್ಯದಿಂದ ಬರುವಂಥ ಅಧಿಕಾರಿ ವರ್ಗ ಶಿಕ್ಷಣ ಅಧ್ಯಯನಕ್ಕಾಗಿ ಈ ಒಂದು ಶಾಲೆಗೆ ಬಂದು ಅಧ್ಯಯನ ನಡೆಸಿಕೊಂಡು ಹೋಗುತ್ತಿರುವಂಥ ಈ ಸಂದರ್ಭದಲ್ಲಿ ಶಾಲೆಯನ್ನು ಇನ್ನೂ ಹೆಚ್ಚು ಬೆಳೆಸಬೇಕಾದಂಥ ಅವಶ್ಯಕತೆ ಇದೆ. ಅಷ್ಟೇ ಅಲ್ಲ, ಪ್ರತಿ ತರಗತಿಯಲ್ಲಿ ಮಕ್ಕಳಿಗೆ ಬೇಕಾದ ಮೂಲಭೂತ ಸೌಲಭ್ಯಗಳು, ಜಲ ಮರುಪೂರಣ ವ್ಯವಸ್ಥೆ, ಇಂಗುಗುಂಡಿಗಳ ರಚನೆ, ಶುದ್ಧೀಕರಣ ಯಂತ್ರದೊಂದಿಗೆ ಕುಡಿಯುವ ನೀರು, ಸಂಪನ್ಮೂಲ ವ್ಯಕ್ತಿಗಳಿಂದ ಮಕ್ಕಳ ಸಮಗ್ರ ವಿಕಸನಕ್ಕೆ ಪೂರಕವಾದ ಕ್ರಿಯಾತ್ಮಕ ಚಟುವಟಿಕೆಗಳ ಆಯೋಜನೆ, ಶಾಲೆಯ ಅಂಗಳದಲ್ಲಿ ಒಂದು ಬದಿಯಲ್ಲಿ ರಚನೆಗೊಂಡ ಸಿರಿದೊಂಪ, ಅಂಗಳದಲ್ಲಿ ರೂಪುಗೊಂಡ ಹಚ್ಚ ಹಸುರಿನ ವರ್ಣ ವೈವಿಧ್ಯದ ಟೋಪೋಗ್ರಾಫಿಯು ಈ ಶಾಲೆಯ ವೈಶಿಷ್ಟ್ಯಪೂರ್ಣ ಆಕರ್ಷಣೆಯಾಗಿದೆ. ಶಾಲೆಯಲ್ಲಿ ಶೈಕ್ಷಣಿಕ ವಿಚಾರಗಳ ಬಗ್ಗೆ ಬಹಳಷ್ಟು ಗಮನ ಹರಿಸಿ ಅದರ ಜೊತೆಗೆ ಚಟುವಟಿಕೆ ಆಧಾರಿತ ಕಲಿಕೆಗಳನ್ನು, ಹಾಗೆಯೇ ತೋಟಗಾರಿಕೆ ಇತ್ಯಾದಿ ಕೆಲಸಗಳನ್ನು ಮಕ್ಕಳಿಂದ ಮಾಡಿಸಿಕೊಂಡು ಹೋಗ್ತಾ ಇದ್ದಾರೆ. ಈ ಶಾಲೆಯಲ್ಲಿ ಬಹಳಷ್ಟು ತರಕಾರಿಗಳನ್ನು ಬೆಳೆಸ್ತೇವೆ. ವಿದ್ಯಾಭ್ಯಾಸದ ಜೊತೆಗೆ ಇದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾರೆ. ಬೆಳಿಗ್ಗೆ ಮಕ್ಕಳು ಶಾಲೆಗೆ ಬಂದು ತರಕಾರಿ ಗಿಡಗಳಿಗೆ ನೀರನ್ನು ಹಾಕ್ತಾರೆ, ಬೆಳೆಸ್ತಾರೆ, ಹಾಗೆಯೇ ತರಕಾರಿಗಳು ಕೊಯ್ತಾರೆ. ಇಲ್ಲಿಯ ತರಕಾರಿ ಬಿಸಿಯೂಟಕ್ಕೆ ಮಾತ್ರ ನಾವು ಇದನ್ನು ಉಪಯೋಗಿಸ್ತೇವೆ, ಬೇರೆ ಎಲ್ಲಿ ಮಾರಾಟಕ್ಕೆ ಎಲ್ಲ ಮಾಡೋದಿಲ್ಲ. ಇದರ ಜವಾಬ್ದಾರಿಯನ್ನು ನಮ್ಮ ಶಾಲೆಯ ಮಕ್ಕಳು ವಹಿಸ್ತಾರೆ. ಕೆದ್ದಳಿಗೆ ಶಾಲೆ ನಿರಂತರ ಸೃಜನಶೀಲ ಚಟುವಟಿಕೆಗಳ ಕೇಂದ್ರವಾಗಬೇಕು, ನಮ್ಮೂರಿನ ಮಕ್ಕಳ ಪಾಲಿನ ಆಶಾಕಿರಣವಾಗಬೇಕು ಎಂಬುದು ಇಲ್ಲಿಯವರ ಮಹದಾಸೆ. ಸಿಟಿಯಲ್ಲಿರತಕ್ಕಂಥ ಶಾಲೆಗೆ ಹೋಲಿಕೆಯಾಗಿರತಕ್ಕಂಥ ಈ ಒಂದು ಕೆದ್ದಳಿಕೆ ಶಾಲೆಯನ್ನು ರೂಪುಗೊಳಿಸಲಿಕ್ಕೆ ನಮ್ಮ ರಮೇಶ್ ನಾಯ್ಕ್ ಕೆದ್ದಳಿಕೆ ಇವರು ತುಂಬ ಶ್ರಮವನ್ನು ವಹಿಸಿದ್ದಾರೆ. ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಮಕ್ಕಳು ಕಲಿಯತಕ್ಕಂಥ ಈ ಒಂದು ಶಾಲೆ, ಇದು ಜಿಲ್ಲೆಯಲ್ಲ ರಾಷ್ಟ್ರದಲ್ಲಿ ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ಶಾಲೆ. ಈ ಶಾಲೆಗೆ ನಮ್ಮ ಅಧ್ಯಾಪಕ ವೃಂದದವರು ಮತ್ತು ಊರಿನವರು ನಾವೆಲ್ಲ ಸೇರಿಕೊಂಡು ಈ ರಮೇಶ್ ಮಾಸ್ಟರ್ ಅವರ ಒಂದು ಏನು ಕನಸಿನ ಶಾಲೆ ಆಗಿದೆ, ಅದನ್ನು ಒಳ್ಳೆಯ ರೀತಿಯಲ್ಲಿ ಒಂದು ಖಾಸಗಿ ಶಾಲೆಯ ಹಾಗೆ ರೂಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಲ್ಲಿ ಒಂದು ಕುಟುಂಬ ವ್ಯವಸ್ಥೆಯಂತಿರುವಂತಹ ಶಿಕ್ಷಕ ವೃಂದದ ಈ ಒಡನಾಟ ಮಾತ್ರವಲ್ಲ, ಪೋಷಕರ ಸಹಕಾರ, ಮಕ್ಕಳ ಏಳಿಗೆ ಇದನ್ನೆಲ್ಲ ಕಾಣುವಾಗ ನಮ್ಮ ದುಡಿತ ಸಾರ್ಥಕವಾಗುತ್ತದೆ ಎನ್ನುವಂತಹ ವಿಶ್ವಾಸ. ಹಾಗೆ ಈ ಶಾಲೆಯ ಅಭಿವೃದ್ಧಿಗೆ ಬೇಕಾಗಿ ಕೈ ಜೋಡಿಸುವಂತಹ ಊರ ದಾನಿಗಳು, ಜನಪ್ರತಿನಿಧಿಗಳು ಮಾತ್ರವಲ್ಲ ಪರವೂರ ವಿದ್ಯಾಭಿಮಾನಿಗಳು ಇವರೆಲ್ಲರ ಸಹಕಾರದಿಂದ ಶಾಲೆ ಇಷ್ಟು ಅಭಿವೃದ್ಧಿಪಡಿಸುವುದಕ್ಕೆ ಸಾಧ್ಯವಾಯಿತು. ಏನೇ ಆಗಲಿ, ಕೆದ್ದಳಿಕೆಯಲ್ಲಿರುವ ಸರ್ಕಾರಿ ಶಾಲೆಯಂತೂ ಮಕ್ಕಳ ಅಚ್ಚುಮೆಚ್ಚಿನ ಕಲಿಕಾ ತಾಣವಾಗಿದ್ದು ಇತರ ಶಾಲೆಗಳಿಗೆ ಮಾದರಿಯಾಗಿದ್ದಂತೂ ಸುಳ್ಳಲ್ಲ. ನ್ಯೂಸ್ ಬ್ಯೂರೋ, B4 ನ್ಯೂಸ್, ಮಂಗಳೂರು. ಓಕೆ, ಕೆದ್ದಳಿಕೆ ಶಾಲೆಯ SDMC ಅಧ್ಯಕ್ಷ ದಿನೇಶ್ ಶೆಟ್ಟಿ ಅವರು ನಮ್ಮ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ಓಕೆ, ಈ ಶಾಲೆಯ ಅಭಿವೃದ್ಧಿಪಡಿಸುವ ದಿಸೆಯಲ್ಲಿ ಯಾರು ಪ್ರಯತ್ನ ಪಟ್ಟಿದ್ದಾರೆ ಅನ್ನುವ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇದೆ ಅಂತ? ಖಂಡಿತ ಸಾಧ್ಯ ಉಂಟು ಸರ್. ಹೇಳಿ. ಕೆದ್ದಳಿಕೆ ಶಾಲೆಯ ಅಭಿವೃದ್ಧಿಯಲ್ಲಿ ನಮ್ಮ ಮುಖ್ಯ ಶಿಕ್ಷಕರಾದಂತಹ ರಮೇಶ್ ನಾಯಕ್ ರಾಯಿ ಅವರು ಮಾತ್ರವಲ್ಲದೆ ಅವರ ಜೊತೆಯಲ್ಲಿದ್ದಂತಹ ಶಿಕ್ಷಕ ವರ್ಗ, ಇನ್ನೂ ಊರಿನ ಜನರು, ಜನಪ್ರತಿನಿಧಿಗಳು, ಈ ಶಾಲಾಭಿವೃದ್ಧಿ ಸಮಿತಿಯವರೆಲ್ಲ ಸೇರಿ ಇದನ್ನು ಇಷ್ಟು ಒಂದು ಮಾದರಿ ಶಾಲೆಯನ್ನಾಗಿ ರೂಪಿಸುವುದಕ್ಕೆ ಸಾಧ್ಯ ಆಗಿದೆ. ಅಂದ್ರೆ ಇದು ಸಾಮೂಹಿಕ ಪ್ರಯತ್ನ. ಅಂದ್ರೆ ನಮ್ಮ ಊರಿನ ಆಕ್ಚುಲಿ ಇತ್ತೀಚೆಗೆ ಸರ್ಕಾರಿ ಶಾಲೆಗಳು ಬಂದ್ ಮಾಡುವುದಕ್ಕೆ ಹೆಚ್ಚು ಆದ್ಯತೆ ಕೊಡ್ತಾ ಇದ್ದಾರೆ ನಮ್ಮ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಹಾಗೆ ನಮ್ಮ ಊರವರು ಕೂಡ. ಹೌದು, ಖಂಡಿತ ಖಂಡಿತ. ಸೊ ಅಂತ ಸಮಯದಲ್ಲಿ ನಮ್ಮ ಸರ್ಕಾರಿ ಶಾಲೆಯನ್ನ ಉಳಿಸಿಕೊಳ್ಳುವ ಪ್ರಯತ್ನ ಮತ್ತು ಉಳಿಸಿಕೊಳ್ಳುವುದಷ್ಟೇ ಅಲ್ಲ, ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಇದರಲ್ಲಿ ಭಾಗಿಯಾಗುವಂತೆ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಸರ್, ಅಂದ್ರೆ ನಿಮಗೆ ಇಲ್ಲಿ ಖಾಸಗಿ ಶಾಲೆಗಳು ಅಲ್ಲಿ ಪಕ್ಕದಲ್ಲಿ ಇಲ್ವಾ? ಉಂಟು. ಖಾಸಗಿ ಶಾಲೆಗಳು ಸಾಧಾರಣ ಹತ್ತಿರದಲ್ಲೇ ಒಂದು 5 ಕಿಲೋಮೀಟರ್ 6 ಕಿಲೋಮೀಟರ್ನ ಒಳಗಡೆ ಸಾಧಾರಣ ಒಂದು 3 ಇಂಗ್ಲಿಷ್ ಮೀಡಿಯಂ ಶಾಲೆಗಳಿವೆ, ಮತ್ತೆ ಇತರೆ ಸರ್ಕಾರಿ ಶಾಲೆಗಳಿವೆ. ಆದ್ರೆ ನಾವು ಇಲ್ಲಿ ಏನು ಮಾಡಿದ್ದೇವೆ ಅಂದ್ರೆ ಒಂದು ಹಳ್ಳಿಯ ಶಾಲೆಯನ್ನು ಉಳಿಸಬೇಕು, ಮಾತ್ರವಲ್ಲ ಒಂದು ಗುಣಮಟ್ಟದ ಸಂಸ್ಕಾರಯುತವಾದ ಶಿಕ್ಷಣ ಕೊಡಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ಅದಕ್ಕೆ ತುಂಬಾ ಒತ್ತು ಕೊಡ್ತಾ ಇದ್ದೇವೆ. ಸರ್, ಏನೆಲ್ಲ ಮಾಡ್ತಾ ಇದ್ದೀರಿ ನೀವು? ಒತ್ತು ಕೊಡುವುದು ಅಂದ್ರೆ
ಈಗ ಶಾಲೆಯಲ್ಲಿ ತರಕಾರಿ ಬೆಳೆಸ್ತಾ ಇದ್ದಾರೆ. ಅದಕ್ಕೆ ಸಾಧಾರಣ ತಿಂಗಳಿಗೆ ಒಮ್ಮೆ ಊರಿನವರೆಲ್ಲ ಒಟ್ಟುಗೂಡಿಕೊಂಡು ಶ್ರಮದಾನವನ್ನು ಮಾಡ್ತೇವೆ. ಅದರಿಂದ ಶಾಲೆಗೆ ತುಂಬಾ ಉಪಕಾರ ಆಗ್ತದೆ. ಮಾತ್ರವಲ್ಲ, ಈಗ 5 ಮಂದಿ ಗವರ್ಮೆಂಟ್ ಎಂಪ್ಲಾಯ್ ಟೀಚರ್ಸ್ ಆದ್ರೆ 4 ಮಂದಿಯನ್ನು ನಾವು ಪ್ರೈವೇಟ್ ಆಗಿ ಇಟ್ಟುಕೊಂಡಿದ್ದೇವೆ. ಅದಕ್ಕೆ ಪೋಷಕ ವೃಂದದಿಂದ ಮತ್ತೆ ಸಾಧ್ಯವಾದಷ್ಟು ಶಿಕ್ಷಕರು ಮತ್ತೆ ಹೆಚ್ಚಿನದನ್ನು ನಮ್ಮ ಶಾಲಾಭಿವೃದ್ಧಿ ಸಮಿತಿಯವರೆಲ್ಲ ಹಾಕಿ ಅವರಿಗೆ ಸಾಧ್ಯವಾದಷ್ಟು ವೇತನ ಕೊಟ್ಟು ಅಭಿವೃದ್ಧಿ ಪಡಿಸುವಲ್ಲಿ ನಾವು ಕೂಡ ಕೈ ಜೋಡಿಸ್ತಾ ಇದ್ದೇವೆ. ಇಲ್ಲಿ ಟೋಟಲ್ ಎಷ್ಟು ವಿದ್ಯಾರ್ಥಿಗಳು ಶಾಲೆಯಲ್ಲಿ ಕಲಿತಾ ಇದ್ದಾರೆ ಸರ್? ಈಗ 120 ತನಕ ವಿದ್ಯಾರ್ಥಿಗಳಿದ್ದಾರೆ. ಮತ್ತೆ ನಾವು ಪೂರ್ವ ಪ್ರಾಥಮಿಕ ಅಂತ ಆರಂಭಿಸಿದ್ದೇವೆ. ಅದರಲ್ಲಿ 28 ಮಂದಿ ಮಕ್ಕಳಿದ್ದಾರೆ. ಅಂದ್ರೆ ಈಗ ಮತ್ತೆ 28 ಮಂದಿ ವಿದ್ಯಾರ್ಥಿಗಳು ಅಲ್ಲಿದ್ದಾರೆ ಅಂದ್ರೆ ಅವರೆಲ್ಲರೂ ನಿಮ್ಮ ಸರ್ಕಾರಿ ಶಾಲೆಗೆ ಮತ್ತೆ 1ನೇ ತರಗತಿಗೆ ಬರುವಂತವರು ಅಂದ್ರೆ ನಮಗೆ ಒಂದು ಉದ್ದೇಶ ಎಂತ ಅಂದ್ರೆ ಸರ್, ಈಗ ಆಂಗ್ಲ ಮಾಧ್ಯಮದ ಪ್ರಭಾವವೇ ಹೆಚ್ಚಾಗುವ ಸಂದರ್ಭದಲ್ಲಿ ಈಗ ಪೂರ್ವ ಪ್ರಾಥಮಿಕ ಅಂತ ಆರಂಭಿಸಿದರೆ ಒಬ್ರು ಟೀಚರ್ಸ್ ಅನ್ನು ಇಟ್ಟಿದ್ದೇವೆ. ಮಾತ್ರವಲ್ಲ, ಈಗ 1ನೇಯಿಂದ 7ನೇ ತರಗತಿವರೆಗೆ ಸ್ಪೋಕನ್ ಇಂಗ್ಲಿಷ್ ಅಂತ ಒಬ್ರು ಟೀಚರ್ ಅನ್ನು ಇಟ್ಟಿದ್ದೇವೆ. ಮಾತ್ರ ಅಲ್ಲದೆ ಪಾಠಕ್ಕೆ ಬೇರೆ ಇಂಗ್ಲಿಷ್ ಟೀಚರ್ಸ್ಗಳಿದ್ದಾರೆ. ಸೊ ಇಲ್ಲಿ ಅಂದ್ರೆ ನಿಮ್ಮ ಟೋಟಲ್ ನಿಮ್ಮ ಕಡೆಯಿಂದ ಅಂದ್ರೆ CDMC ಕಡೆಯಿಂದ ಎಷ್ಟು ಶಿಕ್ಷಕರು ಅಲ್ಲಿ ಇದು ಕೆಲಸ ಮಾಡ್ತಾ ಇದ್ದಾರೆ? ಈಗ ಸರ್ಕಾರಿ ಶಿಕ್ಷಕರ ಹೊರತಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾವುದು? 4 ಮಂದಿ ಅಂದ್ರೆ 5 ಸರ್ಕಾರಿ ಶಿಕ್ಷಕರಿದ್ದಾರೆ, 4 ನೀವು ಇಟ್ಟ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ. ಸತ್ಯ. ಸೊ ಅಂದ್ರೆ 120 ವಿದ್ಯಾರ್ಥಿಗಳಿಗೆ ನೀವು 9 ಶಿಕ್ಷಕರನ್ನು ಇಟ್ಟು ಕೆಲಸ ಮಾಡ್ತಾ ಇದ್ದೀರಿ. ಸತ್ಯ. ಸೊ ಅದರ ಜೊತೆಯಲ್ಲಿ ಈಗ ಅಂದ್ರೆ ನಿಮಗೆ ಅಂದ್ರೆ ಪೂರ್ವ ಪ್ರಾಥಮಿಕ ಶಾಲೆಯನ್ನ ನಡೆಸಲಿಕ್ಕೆ ಅನುಮತಿ ಇದೆಯೋ ಅಥವಾ ಹಾಗೆ ಅಂದ್ರೆ ನೀವಾಗೆ ಸ್ವಪ್ರಯತ್ನದಿಂದ ಮಾಡಿರೋದು ಹೇಗೆ? ಒಮ್ಮೆ ಅದಕ್ಕೆ ಅನುಮತಿ ಇತ್ತು. LKG UKG ಆರಂಭ ಮಾಡಬಹುದು ಅಂತ. ಮತ್ತೆ ಕನ್ನಡ ಪ್ರಾಧಿಕಾರದವರು ಅದು ಕೂಡದು ಅಂತ ಹೇಳಿದ್ರು. ಆವಾಗ ನಾವು ಎಂತ ಮಾಡಿದ್ದೇವೆ ಅಂದ್ರೆ ಅದನ್ನೇ ಪೂರ್ವ ಪ್ರಾಥಮಿಕ ಶಾಲೆ ಅಂತ ಮಾಡಿದ್ದೇವೆ. ಯಾಕಂದ್ರೆ ನೋಡಿ, LKG UKG ಅವರಿಗೆಲ್ಲ ದೊಡ್ಡ ಸರ್ಟಿಫಿಕೇಟ್ ಸಿಗ್ಲಿಕ್ಕಿಲ್ಲ. ಅದು ಕೇವಲ ಅದು ನಮ್ಮ ಸ್ವಂತಿಕೆಯ ವಿಷಯ. ನಾವೀಗ ಮನೆಯಲ್ಲಿ ಕಲಿಸುವುದನ್ನು ಶಾಲೆಯಲ್ಲಿ ಕಲಿಸುವ ಪ್ರಯತ್ನ ಸಾಕು ಅನ್ನುವ ದೃಷ್ಟಿಯಿಂದ ಹಾಗೆ ಮಾಡಿದ್ದೇವೆ. ಸೊ ಇದಕ್ಕೆ ಅಂದ್ರೆ ನೀವು ಸರ್ಕಾರಿ ಶಾಲೆ ಖಾಸಗಿ ಶಿಕ್ಷಕರನ್ನು ಇಟ್ಟಿದ್ದೀರಿ, ಮತ್ತೆ ಪೂರ್ವ ಪ್ರಾಥಮಿಕ ಶಾಲೆಯನ್ನ ನಿರ್ವಹಿಸ್ತಾ ಇದ್ದೀರಿ. ಸೊ ಇದಕ್ಕೆಲ್ಲ ಹಣ ಎಲ್ಲಿಂದ ತರ್ತೀರಿ ಅಂತ? ಹಣ ಪೋಷಕರಿಂದ ಫೀಸ್ ಆಗಿ ನಾವು ಸ್ವಲ್ಪ ಪಡೆಯುತ್ತೇವೆ. ಮತ್ತೆ ಬರುವವರು ಕೂಡ ತಮ್ಮ ಉದಾತ್ತತೆಯ ಸ್ಥಳದಲ್ಲೇ ಬರ್ತಾರೆ ಟೀಚರ್ಸ್ಗಳು. ಮತ್ತೆ ಹೆಚ್ಚು ಸಾಧಾರಣ ಮಟ್ಟಿಗೆ ನಾವು SDMC ಅವರು ಮತ್ತೆ ಶಾಲೆಯ ಶಿಕ್ಷಕರೆಲ್ಲ ಕೈಯಿಂದ ಹಣ ಹಾಕಿ ಅದನ್ನು ಮುಂದುವರಿಸ್ತಾ ಇದ್ದೇವೆ. ಓಕೆ, ಅಂದ್ರೆ ನಾವು ಒಂದು ವಿಷಯವನ್ನು ಗಮನಿಸಬೇಕು ಇಲ್ಲಿ. ಅಂದ್ರೆ ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇದ್ದಾವೆ, ಮುಚ್ಚಬೇಕು ಅನ್ನುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ನಾವು ಬಂಟ್ವಾಳ ತಾಲೂಕಿನಲ್ಲಿ ಅತಿ ಹೆಚ್ಚು ಶಾಲೆಗಳು ಹೀಗೆ ಅಂದ್ರೆ ಖಾಸಗಿ ಪ್ರಯತ್ನದಿಂದಾಗಿ ಇದು ಮಾಡ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಸೊ ಅದರ ಜೊತೆಯಲ್ಲಿ ಮತ್ತೊಂದು ನಿಮ್ಮ ಕೆದ್ದಳಿಗೆ ಶಾಲೆ ಮತ್ತೊಂದು ಹೊಸ ಸೇರ್ಪಡೆ ಅಂತ ನಾವು ಹೇಳ್ತೇವೆ. ಅಂದ್ರೆ ಸೊ ಇಂತಹ ಮಾದರಿ ಯಾವ್ದಿಗೂ ಕೂಡ ಅಂದ್ರೆ ಈ ರೀತಿ ರೂಪಿಸಿದ್ರೆ ಅಂದ್ರೆ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸಿದ್ರೆ ಪೋಷಕರು ಖಂಡಿತವಾಗಲೂ ತಮ್ಮ ವಿದ್ಯಾರ್ಥಿಗಳನ್ನ ಸರ್ಕಾರಿ ಶಾಲೆಗೆ ಕಳಿಸ್ತಾರೆ ಅನ್ನೋದಕ್ಕೆ ಇದು ಉದಾಹರಣೆ ಆಗಿದೆ. ನಮಗೆ ಒಂದು ಆಶೆ ಸರ್ ಎಂತಂದ್ರೆ, ಈಗ ಸರ್ಕಾರದವರು ಏನೂ ಕೊಡುವುದು ಬೇಡ, ಅವರು ಸರಿಯಾಗಿ ಒಂದು ನಮ್ಮ ಸರ್ಕಾರಿ ಶಾಲೆಗಳಿಗೆ ಟೀಚರ್ಸ್ಗಳನ್ನು ಕೊಡಬೇಕು. ಬೇರೆ ಯಾವುದೇ ಅನುದಾನ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಿ? ಅವರ ಅನುದಾನ ಅವಶ್ಯಕತೆ ಇಲ್ಲ ಅಂತ ನಮ್ಮದು ಇದಲ್ಲ. ಆದ್ರೆ ಅತಿಯಾಗಿ ಈಗ ಶಿಕ್ಷಕರದ್ದೇ ಸಮಸ್ಯೆ ನೋಡಿ. ಒಂದು ಸಮಯಕ್ಕೆ ಸರಿಯಾಗಿ ಪಾಠ ಪುಸ್ತಕಗಳು ಶಾಲೆಗೆ ಬರಬೇಕು. ಮಾತ್ರ ಅಲ್ಲ, ಸರಿಯಾದ ಶಿಕ್ಷಕರು. ಈಗ ಒಂದು 100 ಮಂದಿ ವಿದ್ಯಾರ್ಥಿಗಳಿರುವಂತಹ ಶಾಲೆಗಳಿಗೆ ಮಿನಿಮಮ್ ಸರ್ಕಾರದ ವತಿಯಲ್ಲಿ 7 ಮಂದಿ ಟೀಚರ್ಸ್ ಆದರೂ ಸಿಗಬೇಕು. ಮಾತ್ರ ಅಲ್ಲ, ಈಗ ಅವರದೊಂದು ಕಾನೂನು ಉಂಟು, 200ಕ್ಕಿಂತ ಮೇಲೆ ಶಿಕ್ಷಕ ಮಕ್ಕಳಿದ್ರೆ ಮಾತ್ರ ನಾವು ದೈಹಿಕ ಶಿಕ್ಷಕರನ್ನು ಕಲಿಸುವುದು ಅಂತ. ಅದಕ್ಕೆ ವಾರದಲ್ಲಿ 1-2 ದಿವಸಕ್ಕೆ 3 ಶಾಲೆಗೆ ಒಬ್ಬರು ದೈಹಿಕ ಶಿಕ್ಷಕರು ಅಂತ ಮಾಡ್ತಾರೆ. ಮಾಡಿ ಆ ಮುಖಾಂತರವಾದ್ರೂ ಕನ್ನಡ ಶಾಲೆಗೆ ದೈಹಿಕ ಶಿಕ್ಷಕರ ಕೊರತೆಯನ್ನು ಸರ್ಕಾರ ನೀಗಿಸಬೇಕು ಅನ್ನುವುದೇ ನಮ್ಮ ಇಚ್ಛೆ. ಓಕೆ ಸರ್, ಓಕೆ, ಧನ್ಯವಾದ ನಿಮಗೆ ಮಾಹಿತಿ ಕೊಟ್ಟದ್ದಕ್ಕಾಗಿ ಮತ್ತು ನಿಮ್ಮ ಉತ್ತಮ ಶಾಲೆಯನ್ನು ರೂಪಿಸುತ್ತಿರುವುದಕ್ಕಾಗಿ ನಿಮಗೆ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದ. ಶಾಲೆಯ ಮುಖ್ಯ ಶಿಕ್ಷಕ ರಮೇಶ್ ನಾಯ್ಕರವರು ನಮ್ಮ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್.
ಸರ್, ಶಾಲೆಯನ್ನ ಮಾದರಿಯಾಗಿ ರೂಪಿಸಿದಿರಿ ಕೆದ್ದಳಿಕೆ ಶಾಲೆಯನ್ನ, ಅದಕ್ಕಾಗಿ ನಿಮ್ಮನ್ನ ಅಭಿನಂದಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಸೊ ಅದರ ಜೊತೆಯಲ್ಲಿ ಹೀಗೊಂದು ಅಂದ್ರೆ ಎಲ್ಲ ಶಾಲೆ ಶಿಕ್ಷಕರು ಇದೇ ರೀತಿ ಪ್ರಯತ್ನ ಪಟ್ಟರೆ ಎಲ್ಲ ಶಾಲೆಗಳನ್ನು, ಸರ್ಕಾರಿ ಶಾಲೆಗಳನ್ನ ಮಾದರಿಯಾಗಿ ರೂಪಿಸಬಹುದು. ಬಟ್ ಹೀಗೆ ರೂಪಿಸಬೇಕು, ನಾನು ಶ್ರಮ ಪಡಬೇಕು ಅಂತ ನಿಮಗೆ ಅನಿಸಿದ್ದು ಯಾಕೆ ಸರ್? ಸರ್, ಖಂಡಿತವಾಗಿ ಮುಖ್ಯವಾಗಿ ಅಲ್ಲಿಯ ಶಾಲೆಯ ಶಿಕ್ಷಕರ ಪಾತ್ರ ಬಾರಿ ದೊಡ್ಡದಿರ್ತದೆ. ಶಿಕ್ಷಕರು ಯಾವಾಗ ತನ್ನ ಶಾಲೆಯನ್ನು ಮಾದರಿಯಾಗಿ ಮಾಡಬೇಕು ಅನ್ನುವಂತ ಒಂದು ಕಲ್ಪನೆ ಕಾಣ್ತಾರ, ಆಗ ನಮ್ಮೊಟ್ಟಿಗೆ STMC ಅವರು, ಪೋಷಕರು, ಊರಿನವರು ಜೊತೆ ಸೇರ್ತಾರೆ ಅಂತ ಹೇಳೋದಕ್ಕೆ ನಮ್ಮ ಕೆದ್ದಳಿಕೆ ಶಾಲೆ ಒಂದು ಮಾದರಿಯಾಗಿದೆ ಸರ್. ಸರ್ ರಮೇಶ್ ಅವರೇ, ನಿಮ್ಮ ಊರು ಯಾವುದು ಅಂತ ತಿಳಿಯಲಿಕ್ಕೆ ಬಯಸ್ತೇನೆ ನಾನು. ನನ್ನ ಊರು ಸಿದ್ದಕಟ್ಟೆ ಹತ್ರ ರಾಯಿ ಅಂತ ಹೇಳುವಂತ ಒಂದು ಜಾಗದಲ್ಲಿ ನನ್ನ ಮನೆ ಇದೆ. ಶಾಲೆಯಿಂದ 22 ಕಿಲೋಮೀಟರ್ ದೂರ ಇದೆ ಸರ್. ಓಕೆ, 22 ಕಿಲೋಮೀಟರ್. ನೀವು ಶಾಲೆಯ ಈಗ ವಾಸಿಸ್ತಾ ಇರೋದು ಊರಿನಿಂದ ಬರ್ತಾ ಇದ್ದೀರೋ, ಹೋಗ್ತಾ ಇದ್ದೀರೋ, ಅಥವಾ ಶಾಲೆ ಹತ್ತಿರ ವಾಸವಾಗಿದ್ದೀರಾ ಹೇಗೆ? ಇಲ್ಲ, ನಾನು ರಾಯಿಂದಲೇ ಹೋಗ್ತಾ ಇದ್ದೇನೆ. 22 ಕಿಲೋಮೀಟರ್ ಹೋಗ್ಲಿಕ್ಕೆ, 22 ಕಿಲೋಮೀಟರ್ ಬರ್ಲಿಕ್ಕೆ 44 ಕಿಲೋಮೀಟರ್ ಜರ್ನಿ ಮಾಡ್ತಾನೆ ಡೈಲಿ. ಸೊ 40 ಕಿಲೋಮೀಟರ್ ಜರ್ನಿ ಮಾಡ್ತಾ ಇದ್ದೀರಿ, ಅದರ ಜೊತೆಯಲ್ಲಿ ಶಾಲೆಗೆ ಸಮಯವನ್ನು ವಿನಿಯೋಗ ಮಾಡ್ತಾ ಇದ್ದೀರಿ, ಅಂದ್ರೆ ಹೆಚ್ಚುವರಿ ಸಮಯವನ್ನು ವಿನಿಯೋಗ ಮಾಡ್ತಾ ಇದ್ದೀರಿ. ಹೌದು ಸರ್, ನಾನು ಬೆಳಿಗ್ಗೆ 7 ಗಂಟೆಗೆ ಮನೆಯಿಂದ ಹೊರಡ್ತೇನೆ. ಸುಮಾರು 7:45, 8 ಗಂಟೆಗೆ ಶಾಲೆಯಲ್ಲಿ ಇರ್ತೇನೆ. ಅಲ್ಲಿಂದ ಸಂಜೆ 5:30, 6 ಗಂಟೆ ತನಕ ಶಾಲೆಯಲ್ಲಿ ಇರ್ತೇನೆ. ಸೊ ಅಂದ್ರೆ ಈಗ ಶಾಲೆಗಳಿಗೆ ಹಲವು ಪ್ರಶಸ್ತಿಗಳು ಬಂದಿದ್ದಾವೆ ಅಂತ ಹೇಳ್ತಿದ್ದಾರೆ ಸರ್. ಯಾವುದೆಲ್ಲ ಪ್ರಶಸ್ತಿಗಳಿಗೆ ನೀವು ಭಾಜನರಾಗಿದ್ದೀರಿ ಮತ್ತು ನಿಮ್ಮ ಶಾಲೆ ಭಾಜನವಾಗಿದೆ ಅಂತ? ಹೌದು ಸರ್, ನಮ್ಮ ಶಾಲೆಗೆ ಉತ್ತಮ ತಾಲೂಕು ನೈರ್ಮಲ್ಯ ಪ್ರಶಸ್ತಿ, ಉತ್ತಮ ಸ್ವಚ್ಛತಾ ಜಿಲ್ಲಾ ಪ್ರಶಸ್ತಿ, ಉತ್ತಮ STMC ಪ್ರಶಸ್ತಿ, ಪರಿಸರ ಪ್ರಶಸ್ತಿ, ಹಾಗೆ ಮೆಟ್ರಿಕ್ ಮೇಳ ಪ್ರಶಸ್ತಿ, ಬೇರೆ ಬೇರೆ ಪ್ರಶಸ್ತಿಗಳು ನಮ್ಮ ಶಾಲೆ ಬಂದಿದೆ. ಅದೇ ರೀತಿ ನನಗೆ ಜಿಲ್ಲಾ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ವೈಯಕ್ತಿಕವಾಗಿ ಕೂಡ ಬಂದಿದೆ ಸರ್. ನಿಮಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ನಿಮಗೆ ಸಿಕ್ಕಿದೆ? ಹೌದೌದೌದು. ಓಕೆ ಸರ್, ಇಲ್ಲಿ ಖಾಸಗಿ ಶಾಲೆಗಳಿಗೆ ಕಂಪೇರ್ ಮಾಡಿದಾಗ ಅದಕ್ಕಿಂತ ಹೆಚ್ಚು ಉತ್ತಮ ಅನಿಸುವಂತಹ ಸೌಲಭ್ಯಗಳನ್ನು ಒದಗಿಸಿದಿರಿ. ಇದು ಅಂದ್ರೆ ಹೇಗೆ ಸಾಧ್ಯ ಆಯಿತು? ಅಂದ್ರೆ ದಾನಿಗಳಿಂದ ಪಡೆದದ್ದು, ಅಥವಾ ಶಿಕ್ಷಕರು ಅದಕ್ಕೆ ಅನುದಾನ ಮಾಡಿದ್ದು, ಅಥವಾ ಸರ್ಕಾರದಿಂದ ಅನುದಾನ ಏನಾದರೂ ಪಡೆದಿದ್ದೀರಾ ಹೇಗೆ? ದೊಡ್ಡ ದೊಡ್ಡ ಕಾಮಗಾರಿಗಳಿಗೆ ಮಾತ್ರ ಸರ್ಕಾರದಿಂದ ಅನುದಾನ ಬಂದಿದೆ. ಮತ್ತೆ ಚಿಕ್ಕದಾದಂತ ಎಲ್ಲಾ ಕಾಮಗಾರಿಗಳಿಗೆ ಅಥವಾ ವ್ಯವಸ್ಥೆಗೆ ಸೌಲಭ್ಯಗಳು ಒದಗಿಸಿದ ಕೆಲ ಸಂಘ ಸಂಸ್ಥೆಗಳು ಕೂಡ ನಮಗೆ ಸಹಕಾರ ನೀಡಿದ್ದಾರೆ. ಜೊತೆಗೆ ನಮ್ಮ ಪೋಷಕರು ಮತ್ತು STMC ಊರಿನ ಕೆಲವು ದಾನಿಗಳು ಕೂಡ ಕೆಲವು ಸಹಕಾರ ನೀಡಿದ್ದಾರೆ. ಅದಕ್ಕೆ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯವಾಯಿತು ಸರ್. ನಿಮ್ಮ ಖಾಸಗಿ ಶಾಲೆಗಳಿಗೆ ಅಂದ್ರೆ ಸವಾಲೊಡ್ಡುವ ರೀತಿಯಲ್ಲಿ ನೀವು ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿಪಡಿಸಿದಿರಿ. ಹಾಗಿರುವಾಗ ನೀವಾಗಿ ಇಂಥ ಕೆಲಸ ಮಾಡ್ತೀರಿ ಅಂತ ಖಾಸಗಿ ಶಿಕ್ಷಣ ಸಂಸ್ಥೆಯವರು ಅಥವಾ ಬೇರೆ ನಿಮಗೆ ಒತ್ತಡಗಳು ಏನು ಬರಲಿಲ್ವಾ? ಇಲ್ಲ, ಖಾಸಗಿ ಸಂಸ್ಥೆ ನಮ್ಮನ್ನು ನೋಡುವ ಪರಿಸ್ಥಿತಿ ಬಂದಿದೆ ಅಷ್ಟೇ. ಅದ್ರ ಒತ್ತಡ ಯಾವ್ದು ಬಂದಿದೆ? ಯಾಕಂದ್ರೆ ಯಾವುದೇ ಸ್ಪರ್ಧೆಗಳಲ್ಲಿ ಖಾಸಗಿ ಎಷ್ಟು ದೊಡ್ಡ ದೊಡ್ಡ ಖಾಸಗಿ ಶಾಲೆಯವರಿಗೆ ಕೂಡ ನಾವು ಯಾವುದೇ ಪ್ರತಿಭಾ ಕಾರಂಜಿ ಇರ್ಬೋದು, ಇನ್ನಿತರ ಸ್ಪರ್ಧೆಗಳಲ್ಲಿ ನಾವು ಹೆಚ್ಚು ಬಹುಮಾನಗಳು ಪಡಿಸಿರುವಾಗ ಅವರು ನಮ್ಮನ್ನು ನೋಡಿ ಇನ್ನು ಏನು ಮುಂದುವರಿಸಬಹುದು, ಹೇಗೆ ಮಾಡಬಹುದು ಅಂತ ಅವರು ನಮ್ಮನ್ನು ಅನುಸರಿಸುವಂತ ಸಂದರ್ಭ ಬಂತು. ಓಕೆ ಸರ್, ಶಾಲೆ ಇದು ಬೇರೆ ಬೇರೆ ಶಾಲೆಗೆ 120 ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಅಂತ ನಮಗೆ ಮಾಹಿತಿ ಇದೆ. ಹೌದು. ಸೊ ಇಷ್ಟು ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಏನಾದ್ರು ವ್ಯವಸ್ಥೆ ಏನಾದ್ರು ಇದೆಯಾ? ಅಂದ್ರೆ ಇವತ್ತು ಎಲ್ಲವೂ ವಾಹನಗಳ ವ್ಯವಸ್ಥೆ ಮೂಲಕ ಖಾಸಗಿ ಶಾಲೆಯವರು ಕರ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಸರ್ಕಾರಿ ಶಾಲೆಗೆ, ಕೆದ್ದಳಿಕೆ ಸರ್ಕಾರಿ ಶಾಲೆಗೆ ಹೇಗೆ ಬರ್ತಾ ಇದ್ದಾರೆ ಮಕ್ಕಳು? ಸರ್, ನಮ್ಮ ಪೋಷಕರಲ್ಲಿ ಸ್ವಲ್ಪ ದೂರದಿಂದ ನಮ್ಮ ಶಾಲೆಗೆ ಸೇರಿಸಬೇಕು ಅಂತ ಆಸೆ ಬಂತು ಪೋಷಕರಿಗೆ. ಆಗ ನಮ್ಮಲ್ಲಿ ವಿನಂತಿ ಮಾಡಿಕೊಂಡು, ಸರ್ ನಮಗೆ ದೂರ ಇದೆ, ಆದ್ರೆ ನಮ್ಮ ಶಾಲೆಗೆ ಸೇರಿಸಬೇಕು ಅಂತ ಆಸೆ ಇದೆ, ಏನಾದ್ರೂ ವಾಹನದ ವ್ಯವಸ್ಥೆ ಮಾಡಬಹುದಾ ಅಂತ ತಿಳ್ಕೊಂಡ ಮೇರೆಗೆ ನಾವು ಒಂದು ನನ್ನದೇ ಆದಂತ ಓಮ್ನಿಯನ್ನು ಶಾಲೆಯಲ್ಲಿ ಇಟ್ಟುಕೊಂಡು ಬೆಳಿಗ್ಗೆ 3 ಟ್ರಿಪ್, ಸಂಜೆ 3 ಟ್ರಿಪ್, ಒಬ್ಬ ನಮ್ಮ ಪೋಷಕರೇ ಒಬ್ಬ ಡ್ರೈವರ್ ಇಟ್ಟುಕೊಂಡು ಆ ದೂರದಿಂದ ಬರುವಂತ ಮಕ್ಕಳನ್ನು ಸುಮಾರು ಒಂದು 60 ಮಕ್ಕಳನ್ನು ದೂರದಿಂದ ಕರ್ಕೊಂಡು ಬರುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. 40 ವಿದ್ಯಾರ್ಥಿಗಳು ದೂರದಿಂದ ಬರ್ತಾರೆ? ಹೌದೌದು ಸರ್. ಓಕೆ, ಈಗ ಈ ಶಾಲೆಗೆ ಅಂದ್ರೆ ಇನ್ನಷ್ಟು ಅಭಿವೃದ್ಧಿ ಆಗ್ಬೇಕು ಅನ್ನೋ ದಿಸೆಯಲ್ಲಿ ಅಥವಾ ಖಾಸಗಿ ಶಾಲೆಗಳಿಗಿಂತ ಉತ್ತಮ ಪಡಿಸುವ ದಿಸೆಯಲ್ಲಿ ಏನೆಲ್ಲ ಆಗ್ಬೇಕು ನಿಮ್ಮ ಶಾಲೆಗಳಿಗೆ? ಸರ್, ಹೆಚ್ಚಿನ ದೊಡ್ಡ ಕೆಲಸಗಳೆಲ್ಲ ಆಗಿದೆ. ಇನ್ನು ಸ್ವಲ್ಪ ಮಾತ್ರ ಒಂದು ಊಟದ ಹಾಲನ್ನು ನಾವು ಈ ಸಲ ಮಾಡಬೇಕು ಅಂತ ಯೋಜನೆ ಹಾಕಿಕೊಂಡಿದ್ದೇವೆ. ಮತ್ತೆ ಸ್ವಲ್ಪ ಕಾಂಪೌಂಡ್ ಹಾಲ್ ಸ್ವಲ್ಪ ಬಾಕಿ ಇದೆ, ಅದನ್ನು ಪೂರ್ತಿಗೊಳಿಸಬೇಕು. ಇನ್ನು ಹೆಚ್ಚು ಶೈಕ್ಷಣಿಕವಾಗಿ ಮಕ್ಕಳಿಗೆ ಹೆಚ್ಚು ವಿಚಾರಗಳನ್ನು ಕೊಡಬೇಕು. ಮುಖ್ಯವಾಗಿ ಆಂಗ್ಲ ಮಾಧ್ಯಮದ ವಿಚಾರವನ್ನು ಇಟ್ಟುಕೊಂಡ್ರೆ ಇಂಗ್ಲಿಷ್ ಭಾಷೆಯನ್ನು ಹೆಚ್ಚು ಕಲಿಸುವಂತ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಬೇರೆ ಬೇರೆ ಆಕ್ಟಿವಿಟೀಸ್, ನಾಟಕ, ಯಕ್ಷಗಾನ, ನೃತ್ಯ, ಸಂಗೀತ,
ಚಿತ್ರಕಲೆ ಇದಕ್ಕೆ ಕೂಡ ಈಗಾಗಲೇ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೇವೆ. ಅದನ್ನು ಇನ್ನೂ ಹೆಚ್ಚು ಬಲಪಡಿಸಬೇಕು ಅಂತ ಹೇಳುವಂತ ಉದ್ದೇಶ ಅಥವಾ ಯೋಜನೆಗಳು ನಾವು ಹಾಕಿಕೊಂಡಿದ್ದೇವೆ. ಸರ್, ನೀವು ಇದು ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಕನ್ನಡ ಶಾಲೆ, ಸೊ ಇದರಲ್ಲಿ ನೀವು ಇಂಗ್ಲಿಷ್ ಅಂದ್ರೆ ಆಂಗ್ಲ ಮಾಧ್ಯಮವನ್ನು ಹೇಗೆ ಕಲಿಸ್ತೀರಿ? ಆಂಗ್ಲ ಮಾಧ್ಯಮ ಮಾಡುದಿಲ್ಲ ಸರ್, ಇಂಗ್ಲಿಷ್ ಭಾಷೆಯನ್ನು ವಿಶೇಷವಾಗಿ 1ನೇ ತರಗತಿಯಿಂದ ಒಬ್ಬ ಶಿಕ್ಷಕಿಟ್ಟು ಅದಕ್ಕಾಗಿ ನಿಮ್ಮ ಮಾತಾಡ್ಲಿಕ್ಕೆ ಕಲಿಸುವಂತದ್ದು. ಇಂಗ್ಲಿಷ್ ಭಾಷೆ ಹೆಚ್ಚುವರಿಯಾಗಿ ನಾವು ಕಲಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅಂದ್ರೆ ಇಡೀಯಾಗಿ ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣ ನೀಡ್ತಾ ಇಲ್ಲ, ಅಂದ್ರೆ ನಿಮಗೆ ಇಂಗ್ಲಿಷ್ ಹೊರೆಯಾಗದ ರೀತಿಯಲ್ಲಿ, ಅಂದ್ರೆ ಭವಿಷ್ಯದಲ್ಲಿ ಸಮಸ್ಯೆ ಆಗಬಾರ್ದು ಅನ್ನೋ ದಿಸೆಯಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಹೌದೌದು. ಓಕೆ, ಸೊ ಈಗ ಆಂಗ್ಲ ಮಾಧ್ಯಮ ಎಷ್ಟು ಶಿಕ್ಷಕರಿದ್ದಾರೆ ಆಂಗ್ಲ ಮಾಧ್ಯಮದಲ್ಲಿ ಕಲಿಸಲಿಕ್ಕೆ ಅಥವಾ ಇಂಗ್ಲಿಷ್ ಅನ್ನ ಕಲಿಸಲಿಕ್ಕೆ, ಭಾಷೆಯನ್ನು ಕಲಿಸಲಿಕ್ಕೆ? ನಮ್ಮಲ್ಲಿ ಈಗ 2 ಶಿಕ್ಷಕಿಯರು ಇದ್ದಾರೆ ಸರ್. ನಾವು ಓನರರಿ ಶಿಕ್ಷಕಿಯರನ್ನು 4 ಜನವನ್ನು ತಕೊಂಡಿದ್ದೇವೆ. 4 ಜನ ಓನರರಿ ಶಿಕ್ಷಕರನ್ನು ತಕೊಂಡು ಒಬ್ರು ನಮ್ಮ ಪೂರ್ವ ಪ್ರಾಥಮಿಕ ಶಾಲೆ ಅಂತೇಳಿ ಒಬ್ರು ಅದಕ್ಕೆ ಕಲಿಸ್ತಾ ಇದ್ದಾರೆ. ಮತ್ತೆ ಒಬ್ರು ಕಂಪ್ಯೂಟರ್ ಶಿಕ್ಷಣಕ್ಕಾಗಿ ಇಟ್ಟುಕೊಂಡಿದ್ದೇವೆ. ಮತ್ತೆ 2 ಶಿಕ್ಷಕಿಯರು ಇಂಗ್ಲಿಷ್ ಹೆಚ್ಚು ಒತ್ತು ಕೊಡುವುದಕ್ಕಾಗಿ ನಾವು ನೇಮಕ ಮಾಡಿದ್ದೇವೆ. ಓಕೆ, ಧನ್ಯವಾದ ಸರ್, ನಮ್ಮ ಶಾಲೆಯನ್ನ ಅಭಿವೃದ್ಧಿ ಪಡಿಸ್ತಿರುವುದಕ್ಕೆ ಮತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ಸ್ಥಳೀಯ ವ್ಯಕ್ತಿ ಪದ್ಮಶೇಖರ್ ಜೈನ್ ರವರು ನಮ್ಮ ಸಂಪರ್ಕದಲ್ಲಿ. ಪದ್ಮಶೇಖರ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್, ಇಲ್ಲಿ ಕೆದ್ದಳಿಕೆ ಶಾಲೆಯನ್ನು ಅಭಿವೃದ್ಧಿಪಡಿಸಿದ ರೀತಿ ನೋಡಿದಾಗ ಬಹಳ ಹೆಮ್ಮೆ ಅನಿಸ್ತದೆ. ಸೊ ಅದರ ಭಾಗಿ ನೀವು ಆದದಕ್ಕೆ ಕೂಡ ನಾವು ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇವೆ. ಸೊ ಇಲ್ಲಿ ಹೇಗೆ ಅಂದರೆ ಒಂದು ಆ್ಯಕ್ಚುಲಿ ನಮ್ಮ ಮಕ್ಕಳನ್ನೆಲ್ಲ ನಾವು ಖಾಸಗಿ ಶಾಲೆಗೆ ಕಲಿಸಲಿಕ್ಕೆ ಬಹಳ ಆಸಕ್ತಿಯನ್ನು ತೋರ್ತೇವೆ. ಸರ್ಕಾರಿ ಶಾಲೆ ಅಂದಾಗ ನಿರ್ಲಕ್ಷ್ಯ ಅಂತ ನಮ್ಮ ಭಾವನೆ ಇರ್ತದೆ. ಅದರ ಮಧ್ಯದಲ್ಲಿ ನೀವು ಯಾಕೆ ಇದರ ಅಂದರೆ ನಿಮ್ಮ ಊರಿನವರು ಯಾಕೆ ಇದರತ್ತ ಆಸಕ್ತಿ ತೋರಿಸಿದ್ರು ಅಂತ? ಹೌದು, ಈಗ ನಮ್ದು ಕೆದ್ದಳಿಕೆ ಶಾಲೆ ಅಂತ ಹೇಳಿದ್ರೆ ಒಂದು ಗ್ರಾಮೀಣ ಇರ್ತಕ್ಕಂಥ ಒಂದು ಶಾಲೆ. ಹೌದು, ಅಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇರುವಂತ ಬರೀ ಬಡವರು ಇರುವಂತ ಊರದು ಅಲ್ಲಿ ಗ್ರಾಮ. ಅದರಲ್ಲಿ ಈಗ ನಮ್ಮ ಅಲ್ಲಿಯ ಒಬ್ಬರು ನಮ್ಮ ರಮೇಶ್ ನಾಯ್ಕ್ ಅಂತ ಹೇಳಿ ಒಬ್ರು ಅಧ್ಯಾಪಕರು, ಅವರು ಒಂದು ಖಾಸಗಿ ಶಾಲೆಗೆ ಸರಿಸಾಟಿ ಆಗಿರ್ತಕ್ಕಂಥ ಒಂದು ಶಾಲೆಯಾಗಿ ರೂಪುಗೊಳ್ಳುವುದಕ್ಕೆ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿ ಎಲ್ಲರ ಊರಿನವರನ್ನೆಲ್ಲ ಒಂದು ಅವರನ್ನು ಹಿಡ್ಕೊಂಡು ಒಳ್ಳೆಯ ಕೆಲಸವನ್ನು ಮಾಡಿ ಅವರು ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಂಪೂರ್ಣ ಸಹಕಾರವನ್ನು ಅವರು ಮತ್ತು ಅವರ ಸ್ಟಾಫ್ ಎಲ್ಲ ಅಧ್ಯಾಪಕರು ಒಟ್ಟು ಸೇರಿ ಅದನ್ನು ಮಾಡಿದ್ದಾರೆ. ಜಿಲ್ಲೆಯಲ್ಲಿ, ತಾಲೂಕಲ್ಲೆಲ್ಲ ಜಿಲ್ಲೆಯಲ್ಲಿ ರಾಷ್ಟ್ರ ಮಟ್ಟಕ್ಕೆ ಒಂದು ಹೆಸರು ಗಳಿಸತಕ್ಕಂಥ ಒಂದು ಶಾಲೆ ಆಗಿದೆ. ಈಗ ಅವರು ಅಂತ ಹೇಳಿದ್ರೆ ನಾವು ಅವ್ರನ್ನ ಎಷ್ಟು ಅಭಿನಂದಿಸಲು ಸಾಕಾಗ್ಲಿಕ್ಕಿಲ್ಲ, ಅಷ್ಟು ಕೆಲಸವನ್ನು ಅವರು ಮಾಡಿದ್ದಾರೆ. ಅವರಿಂದಾಗಿ ನಮ್ಮ ಈ ಊರಿಗೆ ಹೆಸರು ಬಂದಿದೆ, ನಮ್ಮ ಶಾಲೆಗೆ ಹೆಸರು ಬಂದಿದೆ. ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿ ಕೂಡ ಒಂದು ಖಾಸಗಿ ಶಾಲೆಯಲ್ಲಿ ಯಾವ ರೀತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಮಾಡ್ತಾರೆ ಅದಕ್ಕಿಂತ ಹೆಚ್ಚಿಗೆ ಒಂದು ಮಕ್ಕಳ ವಿದ್ಯಾಭ್ಯಾಸ ಆಗಲಿ, ಆಟೋಟ ಸ್ಪರ್ಧೆ ಆಗಲಿ, ಎಲ್ಲದರಲ್ಲೂ ಚಾಂಪಿಯನ್ಶಿಪ್ ಗಳಿಸಿದಂತ ಒಂದು ಶಾಲೆ ನಮ್ಮದು. ಓಕೆ, ಶಾಲೆಯ ಮುಖ್ಯ ಶಿಕ್ಷಕ ರಮೇಶ್ ನಾಯ್ಕರವರು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನೋದು ನಮಗೆ ಸ್ಪಷ್ಟವಾಗ್ತದೆ. ಅದರ ಜೊತೆಯಲ್ಲಿ ಊರವರ ಸಹಕಾರ ಯಾವ ರೀತಿ ಇದೆ ಅಂತ? ಊರವರು ಅಲ್ಲಿ ಎಲ್ಲರೂ ಅದಕ್ಕೆ ಭಾಗಿಯಾಗ್ತಾರೆ. ನಮ್ಮ ಊರಿನವರು ಅದಕ್ಕೆ ಅವರ ಶಾಲೆಗೆ ಏನು ಬೇಕು ಬೇಡ ಅಂತ ಹೇಳಿ ಏನು ಅವರ ಪ್ರಸ್ತಾವನೆ ಮಾಡ್ತಾರೆ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಕೊಡ್ತಾರೆ ಊರಿನವರು. ಅವರಿಂದ ಕೈಯಿಂದಾಗುವಷ್ಟು ಕೆಲಸವನ್ನು ಅವರು ಮಾಡ್ತಾರೆ, ಸಹಾಯವನ್ನು ಕೂಡ ಮಾಡ್ತಾರೆ. ಅದನ್ನು ಹೆಚ್ಚಾಗಿ ರಮೇಶ್ ನಾಯ್ಕರೇ ಅವರ ಮನೆಯಿಂದ ತಂದು ಈ ಶಾಲೆಗೆ ಒಳ್ಳೆ ಖರ್ಚು ಮಾಡಿದ್ದಾರೆ. ಅದು ಲೆಕ್ಕ ಇಲ್ಲದಷ್ಟು ಅಲ್ಲ. ನಮಗೆ ಗೊತ್ತಿರುವ ಹಾಗೆ ರಮೇಶ್ ನಾಯ್ಕರು ಶಾಲೆಗೆ ಒಂದು ವಾಹನವನ್ನು ಕೂಡ ಕೊಟ್ಟಿದ್ದಾರೆ. ಆ ವಾಹನದ ಮೂಲಕ ವಿದ್ಯಾರ್ಥಿಗಳು ಶಾಲೆಗೆ ಬರ್ತಾ ಇದ್ದಾರೆ ಅಂತ. ಹೌದು. ಅಂದ್ರೆ ಈಗಿರುವ ವಾಹನ ಸಾಲ್ತಾ ಇಲ್ಲ, ಮತ್ತೊಂದು ವಾಹನದ ಅವಶ್ಯಕತೆ ಇದೆ ಅಂತ ಒಂದು ಬೇಡಿಕೆ ಬಂದ್ರೆ ನಿಮ್ಮ ಬೇಡಿಕೆ ಇದೆ. ಅದನ್ನು ಈಗ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಅದನ್ನು ಯಾವ ರೀತಿಯಲ್ಲಿ ಮಾಡುವಂತ ಹೇಳಿ ಸ್ವಲ್ಪ ಆಲೋಚನೆಯನ್ನು ಮಾಡ್ತಾ ಇದ್ದೇವೆ. ಆದರೂ ಕೂಡ ಇನ್ನೂ ಕೂಡ ಅವರು ರಿಟೈರ್ಡ್ ಆಗಿದ್ದಾರೆ ಈಗ ರಮೇಶ್ ನಾಯ್ಕರು. ಅವರನ್ನು ಈಗಲೂ ಕೂಡ ನಾವು ಇಟ್ಟುಕೊಂಡಿದ್ದೇವೆ ಅವರನ್ನು. ಅಲ್ಲ, ಸರ್ಕಾರಿ ಶಾಲೆ ಅಂತ ಹೇಳುವಾಗ ಶಿಕ್ಷಕರು ಆಗಾಗ ವರ್ಗಾವಣೆ ಆಗ್ತಾ ಇರ್ತಾರೆ. ಸೊ ಇವತ್ತು ರಮೇಶ್ ನಾಯ್ಕರವರು ಇದ್ದಾರೆ, ನಿಮ್ಮ ಶಾಲೆಯನ್ನು ಊರಿನ ಶಾಲೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ, ತಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಟ್ ಒಂದು ದಿನ ಅವರು ವರ್ಗಾವಣೆ ಹೋಗ್ತಾರೆ ಅಂತ ಹೇಳುವಾಗ ಅದನ್ನು ಈಗಿರುವ ಸ್ಥಿತಿಯನ್ನ ಅಂದ್ರೆ ಈ ಶಾಲೆಯನ್ನ ಸಂರಕ್ಷಿಸಿಕೊಳ್ಳುವುದು, ಇದೇ ಸ್ಥಿತಿಯಲ್ಲಿ ಇಟ್ಟುಕೊಳ್ಳುವಂತ ಜವಾಬ್ದಾರಿ ನಿಮ್ಮದ ಊರಿನವರದಾಗಿರ್ತದೆ.
ಹೌದೌದು. ಸೊ ಈ ದಿಶೆಯಲ್ಲಿ ಏನು ಪ್ರಯತ್ನ ನಡೀತಾ ಇದೆ ಅಂದ್ರೆ ರಮೇಶ್ ನಾಯಕ್ ಈಗ ಅವರು ರಮೇಶ್ ನಾಯಕರು ರಿಟೈರ್ಡ್ ಆಗಿದ್ದಾರೆ, ವರ್ಗಾವಣೆಲ್ಲ ರಿಟೈರ್ಡ್ ಆಗಿದ್ದಾರೆ. ಅಚ್ಚಾ ಅಚ್ಚಾ ಆದ್ರೂ ಕೂಡ ನಾವು ಅವರನ್ನು ಬಿಡ್ಲಿಲ್ಲ ಇನ್ನು ಕೂಡ. ಹಾ ಅವರ ಮಾರ್ಗದರ್ಶನ, ಅವರ ಏನು ಅದರ ಈ ಶಾಲೆಗೆ ಅಭಿವೃದ್ಧಿಗೆ ಏನೆಲ್ಲ ಆಗ್ಬೇಕು ಅವರ ಒಟ್ಟಿಗೆ ಸೇರಿಕೊಂಡು ನಾವು ಅವರನ್ನು ಹೂವಿನ ರೀತಿಯಲ್ಲಿ, ಅವರು ಈಗ ರಾಣಿಯಲ್ಲಿ ಇನ್ನೊಂದು ಗ್ರಾಮದಲ್ಲಿ ಇದ್ರು ಕೂಡ ಅವರು ಈ ಗ್ರಾಮದಲ್ಲಿ ಇಟ್ಟುಕೊಂಡು ನಾವು ಅವರ ಮಾರ್ಗದರ್ಶನದಲ್ಲಿ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸರ್, ಇನ್ನೂ ಬಹಳ ಒಳ್ಳೆ ವಿಷಯವನ್ನು ನೀವು ಹೇಳಿದ್ರಿ, ಸಂತೋಷ ಆಯ್ತು. ಅಂದ್ರೆ ನಿವೃತ್ತಿಯ ಬಳಿಕವೂ ಶಿಕ್ಷಕರು ಆ ಶಾಲೆಯಲ್ಲಿ ಮುಂದುವರಿತಾ ಇದ್ದಾರೆ, ನಿವೃತ್ತಿಯ ಬಳಿಕವೂ ಅವರು ಆಸಕ್ತಿಯನ್ನು ತೋರ್ತಾ ಇದ್ದಾರೆ ಅಂತ. ಹೌದು. ಓಕೆ, ಧನ್ಯವಾದ ನಿಮಗೆ. ಓಕೆ.